ಹಲಸಿನ ವಿವಿಧ ತಳಿಗಳನ್ನು ಅಭಿವೃದ್ಧಿ ಮಾಡಿ ಮಾರಾಟದ ಮೂಲಕವೇ ಹೆಸರು ಮಾಡಿದ ಜಾಕ್ ಅನಿಲ್ ಬಗ್ಗೆ ಗೊತ್ತಿಲ್ಲದ ಕೃಷಿಕರು ಇರಲಾರರು. ದೇಶ ವಿದೇಶದ ತಳಿಗಳನ್ನು ಅಭಿವೃದ್ಧಿ ಮಾಡಿ ಬಿಡುವಿಲ್ಲದ ಕಾಯಕದಲ್ಲಿ ತೊಡಗಿರುವಂತಹ ಅನಿಲ್ ಸದ್ಯ ಸುಮಾರು 6 ಎಕರೆ ಪ್ರದೇಶದಲ್ಲಿ ತಮ್ಮ ನರ್ಸರಿ ಕಾರ್ಯ ಮಾಡ್ತಾ ಇದ್ದಾರೆ. ಆಫ್ ರೋಡ್ ರೇಸ್ ಇವರ ತುಂಬಾ ಆಸಕ್ತಿಯ ರೇಸ್ ಆಗಿದ್ದು, ಇದಕ್ಕಾಗಿ ತೋಟದ ನಡುವೆ ಆಫ್ ರೋಡ್ ಟ್ರ್ಯಾಕ್ ನಿರ್ಮಾಣ ಮಾಡಿದ್ದಾರೆ. ಹಾಗಂತ ರೇಸ್ಗಳಲ್ಲಿ ಭಾಗವಹಿಸುವಷ್ಟು ಇವರು ಪಕ್ವತೆ ಹೊಂದಿಲ್ಲವಾದರೂ ತಮ್ಮ ಸ್ವಖುಷಿಗಾಗಿ ಈ ಟ್ರ್ಯಾಕ್ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಬಿಡುವಾದಾಗಲೆಲ್ಲ ಇಲ್ಲಿ ತನ್ನ ಹೊಸ ತಾರ್ ಜೀಪ್ನಲ್ಲಿ ರೇಸಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅಳಕೆ ಮಜಲಿನ ನಿನ್ನಿಕಲ್ಲಿನ ಇವರ 6 ಎಕರೆ ಜಮೀನಿನಲ್ಲಿ ತೋಟದ ನಡುವೆಯೇ ಈ ರೀತಿಯ ಆಫ್ ರೋಡ್ ಮಡ್ ಟ್ರ್ಯಾಕ್ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಬೇಸಿಗೆಯಲ್ಲಿ ಇದು ಮಡ್ ಟ್ರ್ಯಾಕ್, ಆದರೆ ಮಳೆಗಾಲದಲ್ಲಿ ಇದು ಇಂಗು ಗುಂಡಿಯ ರೀತಿಯಲ್ಲಿ ಕೆಲಸ ಮಾಡ್ತದೆ. ಒಂದು ಕಡೆ ಅಂತರ್ಜಲ ವೃದ್ಧಿಯ ಜೊತೆಗೆ ತನ್ನ ಆಸಕ್ತಿಯ ರೈಡಿಂಗ್ ಮಾಡುವ ಮೂಲಕ ಜಾಕ್ ಅನಿಲ್ ಗಮನ ಸೆಳೆದಿದ್ದಾರೆ.